ಯಾರೋ ಹೇಳಿಕೆ ಕೊಡ್ತಾರೆ. ಗಡಿಪಾರ್ ಮಾಡಬೇಕಾದ್ರೆ ಸುಮಾರಷ್ಟು ನಿಯಮಾವಳಿಗಳಿದ್ದ, ಅವರಿಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿ ಜಿಎಸ್ಟಿಯ ರಾಜ್ಯ ಸರ್ಕಾರದ ಪಾಲು ಜಮಾ ಆಗಿದೆ. ಅದರ ಬಗ್ಗೆ ಮಾಹಿತಿ ಪಡೆದುಕೊಂಡು ಬಳಿಕ ಪ್ರತಿಕ್ರಿಯಿಸುತ್ತೇನೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡುತ್ತಿದ್ದರು. ಇದೇ ವೇಳೆ ರೋಹಿತ್ ಚಕ್ರತೀರ್ಥ ಗಡಿಪಾರಿಗೆ ಒತ್ತಾಯಿಸಿ ರಾಜ್ಯಾದ್ಯಂತ ನಡೆಯುತ್ತಿರುವ ಹೋರಾಟಕ್ಕೆ ಪ್ರತಿಕ್ರಿಯಿಸಿ, ಗಡಿಪಾರು ಮಾಡಬೇಕಾದರೆ ಸಾಕಷ್ಟು ನಿಯಮಾವಳಿಗಳಿರುತ್ತವೆ. ಈ ರೀತಿ ಹೇಳುವವರಿಗೆ ಅದು ಗೊತ್ತಿಲ್ಲ. ಯಾರನ್ನಾದ್ರೂ ಗಡಿಪಾರು ಮಾಡಿ ನಾವು ಚಂದ ನೋಡ್ಲಿಕ್ಕೆ ಆಗಲ್ಲ. ಗಡಿಪಾರು ಮಾಡುವಂತಹ ಯಾವ ಅಪರಾಧ ನಡೆದಿದೆ ಅನ್ನೋದು ನನ್ನ ಗಮನದಲ್ಲಿ ಇಲ್ಲ ಎಂದರು. ಈಗಾಗಲೇ ಅದರ ಬಗ್ಗೆ ಸಚಿವ ನಾಗೇಶ್ ಅವರು ಮಾತನಾಡಿದ್ದಾರೆ. ಆದಿಚುಂಚನಗಿರಿ ಸ್ವಾಮೀಜಿಗಳನ್ನು ಭೇಟಿ ಮಾಡಿದ್ದಾರೆ. ಎಲ್ಲವೂ ನಡೆಯುತ್ತಿದೆ. ಚರ್ಚೆ ಎಬ್ಬಿಸುತ್ತಿದ್ದಾರೆ. ಅಸಹಿಷ್ಣುತೆ ಮೇಲೆ ಮೀರಿ ಪ್ರಕಟೀಕರಣ ಆಗುತ್ತಿದೆ. 2017ರಲ್ಲಿ ನಡೆದಿರುವ ಘಟನೆ ಈಗಾಗಲೇ ಬಿ ರಿಪೋರ್ಟ್ ಕೂಡ ಆಗಿದೆ. ಯಾವುದೇ ಮೊಕದ್ದಮೆಗಳು ಸಹ ಇಲ್ಲ. ಇದರ ಬಗ್ಗೆ ಯಾವುದೇ ಚರ್ಚೆ ಅಗತ್ಯ ಇಲ್ಲ. ಆದರೂ ಆಗ್ತಾ ಇದೆ, ಆಗಲಿ ಎಂದರು. ಕೆಡಿಪಿ ಸಭೆಗೆ ತಡವಾಗಿ ಆಗಮಿಸಿದ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದವರು, ತಡವಾಗಿ ಬರ್ತಾ ಇದ್ದೇನೆ. ಈಗಾಗಲೇ ಬಂದು ಈ ಜಿಲ್ಲೆಯದ್ದೇ ಒಂದು ಕೆಲಸ ಮಾಡಿದ್ದೇನೆ. ಬಿಸಿಎಂ ದೇವರಾಜ್ ಭವನ ಉದ್ಘಾಟನೆ ಮಾಡಿದ್ದೇನೆ. ಅರ್ಧ ಗಂಟೆ ವ್ಯತ್ಯಾಸ ಇದೆ. ಶಾಸಕ ಮಿತ್ರರೆಲ್ಲ ನನ್ನ ಕ್ಷಮಿಸುತ್ತಾರೆ ಅಂತ ಜಿಲ್ಲಾ ಪಂಚಾಯತ್ ಸಭೆಗೂ ಮುನ್ನ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ನೀಡಿದರು. ವರದಿ ರಾಜೇಶ್ ರಂಗನಾಥ್, ತುಮಕೂರು. ನಿನ್ನೆ ರಾತ್ರಿ ಜಿಎಸ್ಟಿಯ ಪಾಲು, ರಾಜ್ಯದ ಪಾಲು ನಮ್ಮ ರಾಜ್ಯ ಸರ್ಕಾರಕ್ಕೆ ಜಮಾ ಆಗಿದೆ. ಇಷ್ಟು ನನಗೆ ಗೊತ್ತು. ಉಳಿದಂಥದ್ದು ಇನ್ಫಾರ್ಮೇಷನ್ ಏನಿಲ್ಲ. ನಾನು ಇನ್ಫಾರ್ಮೇಷನ್ ತರಿಸ್ಕೊಂಡು ನಿಮ್ಗೆ ಹೇಳ್ತೀನಿ. ರೋಹಿತ್ ಚಕ್ರತೀರ್ಥ ಅವ್ರನ್ನ ಗಡಿಪಾರು ಮಾಡಬೇಕನ್ನುವಂಥದ್ದು ತುಂಬಾ ಕಡೆ ಸರ್ ಯಾರೋ ಹೇಳಿಕೆ ಕೊಡ್ತಾರೆ. ಗಡಿಪಾರು ಮಾಡಬೇಕಾದ್ರೆ ಸುಮಾರಷ್ಟು ನಿಯಮಾವಳಿಗಳಿದ್ದ, ಅವರಿಗೆ ಗೊತ್ತಿಲ್ಲ. ಈ ರೀತಿ ಹೇಳೋರಿಗೆ ಗೊತ್ತಿಲ್ಲ. ಯಾರನ್ನಾರು ಗಡಿಪಾರು ಮಾಡಿ ನಾವು ಚಂದ ನೋಡ್ಲಿಕ್ಕೆ ಆಗೋದಿಲ್ಲ. ಗಡಿಪಾರು ಮಾಡುವಂಥ ಯಾವ ಅಪರಾಧ ನಡೆದಿದೆ ಅಂತ ಹೇಳಿ ನನ್ನ ಗಮನದಲ್ಲಿಲ್ಲ. ನೋಡಿ, ಅದಕ್ಕೆ ನಾಗೇಶ್ ಅವರು ಉತ್ತರ ಕೊಟ್ಟಿದ್ದಾರೆ. ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿದ್ದಾರೆ. ಇವೆಲ್ಲವೂ ಕೂಡ ನಡೀತಾ ಇದೆ. ಆದ್ದರಿಂದ ನಾನು ಇಲ್ಲ, ನಿಮ್ಮ ಜಿಲ್ಲೆಯವರೇ ನಾಗೇಶ್ ಅವರು ಇದಕ್ಕೆಲ್ಲವನ್ನು ಕೂಡ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಈಗ ಕುವೆಂಪು ಅವರ ನಾಡಗೀತೆಗೆ ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದು 2017ರಲ್ಲಿ ನಡೆದಿರುವಂಥ ಘಟನೆ. ಆವಾಗಲೇ ಸಿದ್ದರಾಮಯ್ಯ ಸರ್ಕಾರ ಇರುವಾಗಲೇ ಅದಕ್ಕೆ ಬಿ ರಿಪೋರ್ಟ್ ಹಾಕಿದ್ದಾರೆ. ಅದ್ಯಾಕೆ ಮತ್ತೆ ಈಗ ಅಲ್ಲ ಸರ್, ಈಗ ಎಬ್ಬಿಸ್ತಾ ಇದ್ದಾರೆ, ಚರ್ಚೆ ಆಗ್ತಾ ಇದೆ. ಅಸಹಿಷ್ಣುತೆ ಇದೆಯಲ್ಲ, ಅದು ಮೇರೆ ಮೀರಿ ಪ್ರಕಟೀಕರಣ ಆಗ್ತಾ ಇದೆ. ಬೇರೆ ಏನೂ ಇಲ್ಲ. 2017ರಲ್ಲಿ ಬಿ ರಿಪೋರ್ಟ್ ಹಾಕಿರುವಂಥದ್ದು ಈಗಾಗಲೇ 2017ರಲ್ಲಿ ಆಗಿರ್ತಕ್ಕಂಥ ಘಟನೆ. ಇದನ್ನು ನಾಗೇಶ ಸ್ಪಷ್ಟಪಡಿಸಿದ್ದಾರೆ. ಅದ್ರ ಬಗ್ಗೆ ಬಿ ರಿಪೋರ್ಟ್ ಕೂಡ ಹಾಕಿದೆ. ಅದ್ರ ಮೇಲೆ ಯಾವುದೇ ಮೊಕದ್ದಮೆಗಳಿಲ್ಲ, ಇದಿಲ್ಲ. ಆದ್ದರಿಂದ ಇದರಲ್ಲಿ ಯಾವ ಚರ್ಚೆ ಅವಶ್ಯಕತೆಯೂ ಇಲ್ಲ. ಮಾಡ್ತಾ ಇದ್ದಾರೆ, ಮಾಡಲಿ. ನಾನು ಬರ್ತಾ ಇದ್ದೀನಿ. ಈಗಾಗಲೇ ಅಲ್ಲಿ ಬಂದು ಈ ಜಿಲ್ಲೆದೇ ಒಂದು ಕೆಲಸ ಮಾಡಿದೆ. ನಿಮ್ಮ BCM ದೇವರಾಜ್ ಅರಸು ಭವನದ ಉದ್ಘಾಟನೆ ಮಾಡಿ ಬರ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ವ್ಯತ್ಯಾಸ ಇದೆ. ನನ್ನ ಶಾಸಕ ಮಿತ್ರರೆಲ್ಲ ನನ್ನ ಕ್ಷಮಿಸ್ತಾರೆ.